ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಪ್ರಾಂತ ಸಹ ಕಾರ್ಯದರ್ಶಿ ಶರಣ್ ಬಂಫೆಲ್ ಅವರು, ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ ಧರಿಸಲು ಸರ್ಕಾರ ಅವಕಾಶ ನೀಡಿರುವುದನ್ನು ವಿರೋಧಿಸಿದರು. ಶಾಲಾ ಕಾಲೇಜುಗಳ ಪಾವಿತ್ರ್ಯತೆ ಇರುವ ಸ್ಥಳಗಳು. ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ನೀಡುವ ಮೂಲಕ ಸರ್ಕಾರ ಮತಾಂಧತೆಗೆ ಅವಕಾಶ ನೀಡಿದಂತಾಗಿದೆ. ಇದು ರಾಜ್ಯ ಸರ್ಕಾರದ ಓಲೈಕೆ ನೀತಿಯಾಗಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಜಾಬ್ ಪ್ರೇಮಿ ಸರ್ಕಾರವಾಗಿದೆ ಎಂದು ಆರೋಪಿಸಿದರು. ಸರ್ಕಾರದ ಈ ನಿರ್ಧಾರದ ವಿರುದ್ಧ ವಿದ್ಯಾರ್ಥಿಗಳು ಬೀದಿಗಿಳಿಯಬೇಕಿದೆ. ಯುವ ಶಕ್ತಿ ಪ್ರತಿಭಟನೆ ನಡೆಸಬೇಕಿದ್ದು ವಿಶ್ವ ಹಿಂದೂ ಪರಿಷತ್ ಬೆಂಬಲಿಸಲಿದೆ. ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಶಾಲಾ ಕಾಲೇಜಿಗೆ ಆಗಮಿಸಿದರೆ ನಾವು ಬೆಂಬಲಿಸುತ್ತೇವೆ ಎಂದರು. ಶಾಲಾ ಕಾಲೇಜುಗಳಲ್ಲಿ ಒಂದು ಪಾವಿತ್ರ್ಯತೆಯನ್ನು ಕಾಪಾಡುವಂತಹ ಸರ್ಕಾರ ಇವತ್ತು ಹಿಜಾಬ್ಗೆ ಅವಕಾಶ ಕೊಟ್ಟು ಮತಾಂಧತೆಗೆ ಬೆಂಬಲ ಕೊಡ್ತಾ ಇದೆ ಎಂಬಂತಹ ಪ್ರಶ್ನೆ ಇವತ್ತು ನಮಗೆ ಕಾಡ್ತಾ ಇದೆ. ಹಾಗಾಗಿ ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇದೊಂದು ಓಲೈಕೆ ರಾಜಕಾರಣದ ನೀತಿ. ಅದಕ್ಕೋಸ್ಕರ ಏನು ಇವತ್ತಿನ ಹಿಜಾಬ್ ಪ್ರೇಮಿ ಸರ್ಕಾರ ಏನಿದೆ, ಇದರ ವಿರುದ್ಧ ಯುವ ಜನತೆ ವಿದ್ಯಾರ್ಥಿಗಳು ಬೀದಿಗಳಿವೆ. ನೀವು ಮಾಡ್ತಿರೋದು ಸರಿಯಲ್ಲ, ನಾವು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಎಂಬುದನ್ನು ಇವತ್ತು ಯುವ ಜನತೆ ಸ್ಪಷ್ಟವಾಗಿ ಇದನ್ನು ವಿರೋಧಿಸಿ ಅವರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ಯಾರು ಯುವ ಶಕ್ತಿ ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಅಥವಾ ಎಲ್ಲಾ ಸಂಘಟನೆಗಳು ಕೂಡ ಇದಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ನಾವು ಇವತ್ತು ಕೊಡ್ಲಿಕ್ಕಿದೆ. ಸಾಕಷ್ಟು ಜನ ಇವತ್ತು ಶಾಲಾ ಕಾಲೇಜಿಗೆ ನಾವು ಕೇಸರಿ ಶಾಲ್ ಹಾಕೊಂಡು ಬರ್ತೀವಿ, ನಾಡ್ದು ಪ್ರಾರಂಭ ಆಗ್ಬೇಕಂದ್ರೆ ಹೇಳ್ತಾ ಇದೆ. ಅದಕ್ಕೆಲ್ಲದಕ್ಕೆ ಒಂದು ಬೆಂಬಲ ಇದೆ. ಇನ್ನು ತಮ್ಗೆಲ್ಲರಿಗೆ ಗೊತ್ತಿರ್ಬೋದು, ಕರ್ನಾಟಕದ ಬೇರೆ ಎಲ್ಲ ಕಡೆ ಈ ವಿವಾದ ಆದಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆ ರೀತಿಯ ಯಾವುದೇ ಘಟನೆ ಆಗಿರಲಿಲ್ಲ ಅವತ್ತಿನ ಸಂದರ್ಭ. ಅದಕ್ಕೋಸ್ಕರ ಯಾರಾದ್ರೂ ಇದಕ್ಕೆ ಪ್ರಚೋದನೆ ಕೊಡುವಂಥದ್ದು ಅಥವಾ ಪ್ರೇರಣೆ ಕೊಟ್ಟು ಎಲ್ಲರೂ ಹಿಜಾಬ್ ಹಾಕೊಂಡು ಶಾಲೆಗೆ ಬನ್ನಿ ಅಥವಾ ಇನ್ನೊಂದು ಯಾವುದನ್ನು ಹೇಳ್ಕೊಂಡು ಆ ರೀತಿ ಶಾಂತಿ ಕೆಡಿಸುವಂತ ಯಾರಾದ್ರೂ ಸಂಘಟನೆಯವರು ಮಾಡಿದ್ರೆ ನಾವು ಅದರ ವಿರುದ್ಧ ನಾವು ರಸ್ತೆಗೆ ಇಳಿತೀವಿ. ಅದಕ್ಕೆ ಏನು ಮಾಡಬೇಕು ನಾವು ಅದನ್ನು ಯೋಚನೆ ಅವತ್ತಿನ ದಿವಸ ನಾವು ಮಾಡಲಿಕ್ಕೆ